ತಮ್ಮ ರಗಡ್ ಲುಕ್ ಮಾಸ್ತರ್ ಮಗಳಿಗೆಂದು ಗಡಸು ಧ್ವನಿಯ ಡೈಲಾಗ್ನಿಂದಲೇ ಕನ್ನಡಿಗರ ಮನಗೆದ್ದ ಗಿಣಿರಾಮ ಧಾರಾವಾಹಿಯ ಖ್ಯಾತಿಯ ಶಿವರಾಮ್ ಅಲಿಯಾಸ್ ಋತ್ವಿಕ್ ಮಠದ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ಬಂದಿದ್ದು ಕ್ಯಾಮೆರಾ ಮುಂದೆ ಒಂದಿಷ್ಟು ಮನಬಿಚ್ಚಿ ಮಾತನಾಡಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಆರಾಧ್ಯ ಭಕ್ತರಾಗಿರುವ ಋತ್ವಿಕ್ ಮಠದವರು ಇದು 4ನೇ ಬಾರಿ ಪುತ್ತೂರಿನೊಡೆಯ ಮಹಾಲಿಂಗೇಶ್ವರನ ದರ್ಶನ ಮಾಡಿರುವುದಂತೆ. ತಮ್ಮ ಸ್ನೇಹಿತ ರಫೀಕ್ ಪರ್ಲಡ್ಕ ಎಂಬುವರಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಗ್ಗೆ ತಿಳಿದ ಬಳಿಕ ಪ್ರತಿ ವರ್ಷವೂ ಇಲ್ಲಿಗೆ ಆಗಮಿಸುತ್ತಿದ್ದೇನೆ. ಯಾವಾಗ ಬಂದಾಗಲೂ ಇಲ್ಲಿಂದ ಧನಾತ್ಮಕವಾದ ಶಕ್ತಿಯೊಂದು ನನ್ನಲ್ಲಿ ಅಡಕವಾಗಿರುತ್ತದೆ. ಹಾಗಾಗಿ ಇಲ್ಲಿಗೆ ವರ್ಷಂಪ್ರತಿ ಬರುತ್ತೇನೆ ಎಂದು ಹೇಳಿದ ಅವರು, ಕಳೆದ 2 ದಿನಗಳಿಂದ ಪುತ್ತೂರಿನಲ್ಲಿಯೇ ಇದ್ದು ಇಲ್ಲೊಂದಿಷ್ಟು ಅಡ್ಡಾಡಿ ಸಾಹಿತಿ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ, ಪಂಚಮುಖಿ ಆಂಜನೇಯ ದೇವಾಲಯದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗಿಣಿರಾಮ ಸೀರಿಯಲ್ನ ಡೈಲಾಗ್ ಅನ್ನ ಹೇಳಿದ ಋತ್ವಿಕ್ ಮಠದವರು ಲಾಕ್ಡೌನ್ ಸಂದರ್ಭದಲ್ಲಿ ಮಡದಿಗೆ ಮನೆ ಕೆಲಸದಲ್ಲಿ ಸಹಕಾರ ನೀಡುವುದರೊಂದಿಗೆ ಒಂದಷ್ಟು ಓದು, ಬರಹ, ಪೇಂಟಿಂಗ್ನೊಂದಿಗೆ ಕಾಲ ಕಳೆದಿರುವುದನ್ನು ನೆನಪಿಸಿದ್ರು. ಕಳೆದ 4ನೇ ಬಾರಿ ನಾನು ಬರ್ತಾ ಇರೋದು. ಪ್ರತಿ ವರ್ಷ ಕೂಡ ಇಲ್ಲಿಗೆ ನಂದು ವಿಸಿಟ್ ಇದ್ದೇ ಇರುತ್ತೆ. ಲಾಸ್ಟ್ ಇಯರ್ ಬರೋಕ್ಕಾಗಲಿಲ್ಲ, ಯಾಕಂದರೆ ಕೊರೋನಾ ಇದ್ದ ಕಾರಣ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಸಲ ಮಡದಿ ಜೊತೆಗೆ ಬಂದಿದ್ದೀನಿ, ಮದುವೆ ಆದ ತಕ್ಷಣ. ಸೊ ಹಾಗಾಗಿ ಪುತ್ತೂರಿನ ದೇವಸ್ಥಾನದ ಬಗ್ಗೆ ನಾನು ಹೇಳೋದು ಏನೂ ಇಲ್ಲ, ಯಾಕಂದರೆ ಎಲ್ಲರೂ ಗೊತ್ತು ಎಷ್ಟು ಪವರ್ಫುಲ್ ದೇವರು ಅಂತ. ಸೊ ನಾನು ಕೂಡ ನಡ್ಕೊಂಡಿದ್ದೀನಿ. ಪ್ರತಿ ವರ್ಷ ನನ್ನ ವಿಸಿಟ್ ಇಲ್ಲಿಗೆ ಇದ್ದೇ ಇರುತ್ತೆ. ಹಾಗಾಗಿ ನನಗೆ ಪುತ್ತೂರು ಹೊಸದಲ್ಲ, ಆ ದೇವಸ್ಥಾನ ಕೂಡ ಹೊಸದಲ್ಲ. ಪ್ರತಿ ಸಲ ಬಂದಾಗಲೂ ಏನೋ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ನನಗೆ. ಸೊ ಆ ಪಾಸಿಟಿವ್ ವೈಬ್ಸು ಆಮೇಲೆ ಒಂದು ಒಳ್ಳೆತನ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮದು ವಿಸಿಟ್ ಇದ್ದೇ ಇರುತ್ತೆ. ಅದಲ್ಲದೆ ಈ ಬಾರಿ ನಾನು ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ ಒಳಗೆಲ್ಲ. ಅಲ್ಲಿ ಆಡಳಿತ ಮಂಡಿಯವರು ಎಲ್ಲ ತುಂಬ ಸಪೋರ್ಟಿವ್ ಆಗಿ ಪ್ರತಿಯೊಂದು ವಿಭಾಗನ ಕೂಡ ತೋರಿಸಿ ಈ ರೆಡಿ ಆಗುತ್ತೆ ಚಾಕ್ಲೇಟ್, ಈ ಥರ ಪ್ಯಾಕ್ ಆಗುತ್ತೆ ಅಂತೆಲ್ಲ ತೋರಿಸಿದ್ರು. ಒಂದಿಷ್ಟು ಟೇಸ್ಟ್ ಮಾಡೋಕೆ ಕೊಟ್ಟರು. ತುಂಬ ಚೆನ್ನಾಗಿದೆ ಚಾಕ್ಲೇಟ್ ಎಲ್ಲ. ಆ್ಯಂಡ್ ಈ ಥರ ನಾನು ಪುತ್ತೂರಿನ ಎಲ್ಲ ಮೂಲೆ ಕೂಡ ಅಡ್ಡಾಡಿದ್ದೀನಿ. ಈಗ ಕಳೆದ 2 ದಿನದಿಂದ ಇಲ್ಲೇ ಇದ್ದೀನಿ. ಸೊ ಪ್ರತಿಯೊಂದು ಭಾಗ ಕೂಡ ಇಲ್ಲಿ ನೋಡಿದ್ದೀನಿ. ಈ ಭಾಗದಲ್ಲಿ ಅಂದರೆ ಇವಾಗ ನಾನು ಪುತ್ತೂರಲ್ಲಿದ್ದೀನಿ, ಈ ಭಾಗದಲ್ಲಿ ಕೂಡ ಇಷ್ಟೊಂದು ಜನ ಗಿಣಿರಾಮ ನೋಡ್ತಾರೆ ಅನ್ನೋದು ನನಗೆ ತುಂಬ ವಂಡರ್ ಆಯಿತು. ಅದ್ರ ಜೊತೆಗೆ ನಮಗೆ ಭಯ ಇದ್ದಿದ್ದು ಉತ್ತರ ಕರ್ನಾಟಕ ಭಾಷೆ. ಈ ಭಾಷೆ ಇಲ್ಲಿಯವ್ರಿಗೆ ಅರ್ಥ ಆಗುತ್ತಾ, ಅದನ್ನ ಹೆಂಗೆ ತೊಗೊತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಇಲ್ಲಿ ಜನರ ಪ್ರೀತಿ, ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.